ಅಖಿಲ ಭಾರತ ಬಿಲ್ಲವರ್ ಯೂನಿಯನ್ ರಿಜಿಸ್ಟರ್ಡ್ ಕುದ್ರೋಳಿ ಮಂಗಳೂರು ಇದರ ಆಶ್ರಯದಲ್ಲಿ ಸರ್ವ ಬಿಲ್ಲವ ಸಂಘಗಳ ಸಹಕಾರದೊಂದಿಗೆ ಪ್ರಪ್ರಥಮ ಜಾಗತಿಕ ಬಿಲ್ಲವರ ಕ್ರೀಡೋತ್ಸವ 2026 ಜನವರಿ 18, 2026 ಆದಿತ್ಯವಾರದಂದು ಬೆಳಿಗ್ಗೆಯಿಂದ ಬಹಳ ಒಂದು ಸಂಭ್ರಮದಿಂದ ಅದ್ಧೂರಿಯಾಗಿ ನೆಹರು ಮೈದಾನದಲ್ಲಿ ನಡೆಯಲಿಕ್ಕಿದೆ. ಇದರ ಪ್ರಯುಕ್ತವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಈ ಒಂದು ಸಭಾಂಗಣದಲ್ಲಿ ಕರೆಯಲಾಗಿದೆ. ತಮ್ಮೆಲ್ಲರನ್ನು ಕೂಡ ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಮತ್ತು ಜಾಗತಿಕ ಬಿಲ್ಲವರ ಕ್ರೀಡೋತ್ಸವದ ಒಂದು ಸಮಿತಿಯ ಪರವಾಗಿ ಈ ಒಂದು ಪತ್ರಿಕಾಗೋಷ್ಠಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಿದ್ದೇನೆ. ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಡೆಸುವವರು ಅಖಿಲ ಭಾರತ ಬಿಲ್ಲವರ ಯೂನಿಯನ್ನ ಅಧ್ಯಕ್ಷರು ಹಾಗೆ ಜಾಗತಿಕ ಬಿಲ್ಲವರ ಕ್ರೀಡೋತ್ಸವ ಸಮಿತಿಯ ಅಧ್ಯಕ್ಷರು, ನಾರಾಯಣಗುರು ವಿದ್ಯಾಸಂಸ್ಥೆಗಳ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ನವೀನ್ ಚಂದ್ರ ಸುವರ್ಣರವರು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ. ಅದೇ ರೀತಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆ ಜಾಗತಿಕ ಬಿಲ್ಲವರ ಕ್ರೀಡೋತ್ಸವದ ಪ್ರಧಾನ ಸಂಚಾಲಕರಾಗಿರ್ತಕ್ಕಂಥ ಸದಾನಂದ ಪೂಜಾರಿಯವರು ಉಪಸ್ಥಿತಿದ್ದಾರೆ. ಅದೇ ರೀತಿ ಈ ಒಂದು ಜಾಗತಿಕ ಬಿಲ್ಲವರ ಕ್ರೀಡೋತ್ಸವದ ಖಜಾಂಚಿಗಳಾಗಿರ್ತಕ್ಕಂಥ ಜಯಪ್ರಕಾಶ್ ರವರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿದ್ದಾರೆ ಮತ್ತು ಅಖಿಲ ಭಾರತ ಬಿಲ್ಲವರ ಮಹಿಳಾ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸುಮಲತಾ ಎಂ ಸುವರ್ಣರವರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿದ್ದಾರೆ ಮತ್ತು ನಾನು ಅಖಿಲ ಭಾರತ ಬಿಲ್ಲವರ ಯೂನಿಯನ್ನ ಪ್ರಧಾನ ಕಾರ್ಯದರ್ಶಿ ಜೀವನ್ ಕುಮಾರ್ ತೊಕ್ಕೋಟು. ಮುಂದಕ್ಕೆ ಈ ಒಂದು ಜಾಗತಿಕ ಬಿಲ್ಲವರ ಕ್ರೀಡೋತ್ಸವದ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ನಮ್ಮ ಅಧ್ಯಕ್ಷರಾದ ನವೀನ್ ಚಂದ್ರ ಸುವರ್ಣರವರು ನಡೆಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮ ಮಿತ್ರರಿಗೆ ಹಾರ್ದಿಕವಾಗಿ ಮಗದೊಮ್ಮೆ ಸ್ವಾಗತ ಬಯಸುತ್ತಾ ನಿಮಗೆಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಕೂಡ ಕೋರುತ್ತಾ ಇವತ್ತು ನಾವು ಕರೆದಂಥದ್ದು ಜಾಗತಿಕ ಬಿಲ್ಲವರ ಕ್ರೀಡೋತ್ಸವ 2026 ಇದರ ಬಗ್ಗೆ ತಮಗೆ ವಿವರಣೆ ಕೊಡಲಿಕ್ಕೆ. ಈ ಜಾಗತಿಕ ಬಿಲ್ಲವರ ಕ್ರೀಡೋತ್ಸವ 2026 ಇದು ನಮ್ಮ ಒಂದು ಚರಿತ್ರೆಯಲ್ಲಿ ಪ್ರಪ್ರಥಮವಾಗಿ ನಡೆಯುವಂತಹ ಜಾಗತಿಕ ಕ್ರೀಡೋತ್ಸವ. ಈ ಒಂದು ಕ್ರೀಡೆಯಲ್ಲಿ ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಕಡೆಗಳಿಂದ ವಿವಿಧ ತಂಡಗಳು ಭಾಗವಹಿಸಲಿಕ್ಕಿವೆ. ಈ ನಮ್ಮ ಪಂದ್ಯಾಟ ಬೆಳಿಗ್ಗೆ ಪ್ರಾರಂಭವಾಗಿ ಸಾಯಂಕಾಲವರೆಗಿದೆ. ಬೆಳಿಗ್ಗೆ ಉದ್ಘಾಟನಾ ಕಾರ್ಯಕ್ರಮ ಮಂಗಳೂರಿನ ನೆಹರು ಮೈದಾನಲ್ಲಿ ಸರಿಯಾಗಿ 9 ಗಂಟೆಗೆ ಸರಿಯಾಗಿ ನಡೆಯಲಿದ್ದು, ತದನಂತರ ಸಾಯಂಕಾಲದ ಸಮಾರೋಪ ಸಮಾರಂಭ ಅದೇ ನೆಹರು ಮೈದಾನಲ್ಲಿ 6 ಗಂಟೆಗೆ ನಡೆಯಲಿಕ್ಕಿದೆ. ಈ ಜಾಗತಿಕ ಬಿಲ್ಲವರ ಕ್ರೀಡೋತ್ಸವದ ಜೊತೆಯಲ್ಲಿ ಬೆಳಿಗ್ಗೆ ಇದರ ಕ್ರೀಡಾ ಜ್ಯೋತಿಯನ್ನು ಶ್ರೀ ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿ ಇಲ್ಲಿಂದ ಕ್ರೀಡಾ ಜ್ಯೋತಿ ಮೆರವಣಿಗೆ ಭವ್ಯ ಒಂದು ವಾಹನ ಜಾಥದೊಂದಿಗೆ ಅಲ್ಲಿಂದ ಹೊರಟು ನಮ್ಮ ಮಣ್ಣಗುಡ್ಡ, ನಾರಾಯಣಗುರು ಸರ್ಕಲ್, MG ರೋಡ್, ನವಭಾರತ್ ಸರ್ಕಲ್ ಮತ್ತು ಹಂಪಂಕಟ್ಟಾಗಿ ನೆಹರು ಮೈದಾನ್ ತಲುಪಲಿಕ್ಕಿದೆ. ಇದರ ಜೊತೆಯಲ್ಲಿ ಅದರಲ್ಲಿ ಬೇರೆ ಬೇರೆ ಇದು ವಾದ್ಯ ಕೂಡ ಇದೆ. ನಂತರ ಈ ಒಂದು ಕ್ರೀಡಾ ಜ್ಯೋತಿಯನ್ನು ವಿಶ್ವದ ಮಹಿಳಾ ಕಬಡ್ಡಿಯಲ್ಲಿ ಆಟಗಾರ್ತಿ ಧನಲಕ್ಷ್ಮಿ ಪೂಜಾರಿಯವರು ಈ ಕ್ರೀಡಾ ಜ್ಯೋತಿಯನ್ನು ಇತರ ಕ್ರೀಡಾ ಆಳುಗಳೊಂದಿಗೆ ಓಪನ್ ಜೀಪ್ನಲ್ಲಿ ಇದನ್ನು ಜ್ಯೋತಿಯನ್ನು ಇಟ್ಕೊಂಡು ಬರಲಿಕ್ಕಿದ್ದಾರೆ ನೆಹರು ಮೈದಾನದವರೆಗೆ. ನಂತರ ನೆಹರು ಮೈದಾನದಲ್ಲಿ ಉದ್ಘಾಟನೆ ಆಗಲಿಕ್ಕಿದೆ. ಉದ್ಘಾಟನೆ ಆಗುವ ಹೊತ್ತಿಗೆ ಬೇರೆ ಬೇರೆ ಬಣ್ಣದ ಬೆಲೂನ್ಗಳ ಪುಂಜ ಕೂಡ ಅಲ್ಲಿ ಬಿಡುಗಡೆ ಆಗಲಿಕ್ಕಿದೆ. ಮತ್ತು ಆಮೇಲೆ ಗಣ್ಯ ಅತಿಥಿಗಳಿಂದ ಈ ಕಾರ್ಯಕ್ರಮ ಉದ್ಘಾಟನೆ ಆಗಲಿಕ್ಕಿದೆ. ಸಾಯಂಕಾಲ ಈ ನಮ್ಮ ಸಭಾ ಕಾರ್ಯಕ್ರಮ ಸಮಾರೋಪ ಸಮಾರಂಭ ನಡೆಯುವ ಮೊದಲು ಅಲ್ಲಿ ನಮ್ಮ ಕಲ್ಚರಲ್ ಪ್ರೋಗ್ರಾಮ್, ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ತದನಂತರ ಸುಮಾರು 6 ಗಂಟೆ ಹೊತ್ತಿಗೆ ಸಮಾರೋಪ ಸಮಾರಂಭ ಪ್ರಾರಂಭ ಆಗಲಿಕ್ಕಿದೆ. ಸಮಾರೋಪ ಸಮಾರಂಭ ಮುಗಿದ ಮೇಲೆ ಪುನಃ
ಈ ಕಲ್ಚರಲ್ ಪ್ರೋಗ್ರಾಮ್ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಲಿಕ್ಕಿದೆ. ನಮ್ಮ ಆಟ ಎಲ್ಲ ಬಂದ ಕ್ರೀಡಾಳುಗಳಿಗೆ ಎಲ್ಲರಿಗೆ ಬೆಳಗಿನ ಉಪಹಾರ, ಮಧ್ಯಾಹ್ನದ ಭೋಜನ ಹಾಗೂ ಸಾಯಂಕಾಲದ ಉಪಹಾರದ ಬಗ್ಗೆ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಅದರಲ್ಲಿ ಪುರುಷರಿಗೆ ಹಗ್ಗ ಜಗ್ಗಾಟ ಮತ್ತು ವಾಲಿಬಾಲ್, ಮಹಿಳೆಯರಿಗೆ ಹಗ್ಗ ಜಗ್ಗಾಟ ಮತ್ತು ಥ್ರೋಬಾಲ್. ಅದರ ಜೊತೆಯಲ್ಲಿ ಸಾಯಂಕಾಲ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ವಿಶೇಷವಾದಂತಹ ಬೇರೆ ಬೇರೆ ಆಟೋಟಗಳನ್ನು ಇಟ್ಟಿದ್ದೇವೆ ನೆಹರು ಮೈದಾನದಲ್ಲಿ. ಸಮಾವೇಶದಲ್ಲಿ ಸುಮಾರು ಒಂದು 20-25 ಸಾವಿರ ನಿರೀಕ್ಷೆ ಮಾಡ್ತಾ ಇದ್ದೇವೆ. ಇದರಲ್ಲಿ ಬೆಳಿಗ್ಗೆ ಉದ್ಘಾಟನಾ ಸಮಾರಂಭದಲ್ಲಿ ಉದ್ಘಾಟನೆಯನ್ನು ದೀಪ ಬೆಳಗುವ ಮೂಲಕ ನಮ್ಮ ಓಷನ್ ಪರ್ಲ್ ಮತ್ತು ಸಾಗರ್ ರತ್ನ ಗ್ರೂಪ್ ಆಫ್ ಹೋಟೆಲ್ಸ್ ಇದರ ಮಾಲಕರಾದಂತಹ ಜಯರಾಮ್ ಬನಾನ್ರವರು, ಅದೇ ರೀತಿ ಪೂಜಾರಿ ಫಿಶ್ ಲ್ಯಾಂಡ್ ಮೈಸೂರು ಇದರ ಮಾಲಕರಾದಂಥ ಶ್ರೀಯುತ ಎಲ್ ಸುಧಾಕರ್ ಪೂಜಾರಿ ಅವರು ನೆರವೇರಿಸಲಿಕ್ಕಿದ್ದಾರೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ನಾನು ವಹಿಸಲಿಕ್ಕಿದ್ದೇನೆ. ಮುಖ್ಯ ಅತಿಥಿಗಳಾಗಿ ನಮ್ಮ ಸಂಸದರು ಆದಂತಹ ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಇದ್ದಾರೆ. ಅದೇ ರೀತಿ ಮುಲ್ಕಿ ಮೂಡಬಿದಿರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಶ್ರೀಯುತ ಉಮನಾಥ್ ಕೋಟೆ ಅಂತಿದ್ದಾರೆ. ಮಾಜಿ ಸಚಿವರಾದಂತಹ ಶ್ರೀಯುತ ವಿನಯ್ ಕುಮಾರ್ ಸೊಲಕೆಯವರಿದ್ದಾರೆ. ಶ್ರೀ ನಾರಾಯಣಗುರು ಅಭಿವೃದ್ಧಿ ನಿಗಮ ಇದರ ಅಧ್ಯಕ್ಷರಾದಂತಹ ಮಂಜುನಾಥ್ ಪೂಜಾರಿ ಅವರಿದ್ದಾರೆ. ಮತ್ತು ಶ್ರೀ ಗೆಜ್ಜೆಗಿರಿ ಕ್ಷೇತ್ರ ನಂದನ ಬಿಟ್ಟಿಲ್ ಬಡಗಬನ್ನೂರು ಇದರ ಗೌರವ ಅಧ್ಯಕ್ಷರಾಗಿದ್ದಂತಹ ಶ್ರೀಯುತ ಪೀತಾಂಬರ್ ಹೇರಾಜ್ ಅವರಿದ್ದಾರೆ. ಹಾಗೆ ಘನ ಉಪಸ್ಥಿತಿ ಸುಮಾರು ಅತಿಥಿಗಳಿದ್ದಾರೆ. ಅದೇ ರೀತಿ ಸಮಾರೋಪ ಸಮಾರಂಭದಲ್ಲಿ ಇದರ ಉದ್ಘಾಟನೆಯನ್ನು ವಿಧಾನ ಪರಿಷತ್ ಸದಸ್ಯರಾದಂತಹ ಶ್ರೀಯುತ BK ಹರಿಪ್ರಸಾದ್ ನೆರವೇರಿಸಲಿಕ್ಕಿದ್ದಾರೆ. ಬಹುಮಾನ ವಿತರಣೆಯನ್ನು ಮಾನ್ಯ ಕೇಂದ್ರ ಸಚಿವರಾದಂತಹ ಇಂಧನ ಇಲಾಖೆಯ ಕೇಂದ್ರ ಸಚಿವರಾದಂತಹ ಶ್ರೀಯುತ ಶ್ರೀಪಾದ್ ನಾಯ್ಕರು, ಅದೇ ರೀತಿ ಅಧ್ಯಕ್ಷತೆಯನ್ನು ಸಾಯಂಕಾಲ ಕೂಡ ನಾನೇ ವಹಿಸಲಿಕ್ಕಿದ್ದೇನೆ. ಮುಖ್ಯ ಅತಿಥಿಗಳಾಗಿ ಮಾನ್ಯ ಸಭಾಪತಿಗಳು ವಿಧಾನಸಭೆ ಕರ್ನಾಟಕ ಸರ್ಕಾರ ಶ್ರೀಯುತ UT ಖಾದರ್ ಅವರಿದ್ದಾರೆ. ಅದೇ ರೀತಿ ಮಾಜಿ ಸಚಿವರು ಮತ್ತು ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಶ್ರೀಯುತ V ಸುನೀಲ್ ಕುಮಾರ್ ಇದ್ದಾರೆ. ಮಾನ್ಯ ಸಂಸದರಾದಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು, ಮಾನ್ಯ ಪ್ರಾಥಮಿಕ ಮತ್ತು ಶಿಕ್ಷಣ ಸಚಿವರಾದಂತಹ ಶ್ರೀಯುತ ಮಧು ಬಂಗಾರಪ್ಪರವರು, ಮಾನ್ಯ ಶಾಸಕರಾದಂತಹ ವೇದವ್ಯಾಸ್ ಕಾಮತ್ರು, ಮಾಜಿ ಸಚಿವರಾದಂತಹ ಶ್ರೀಯುತ ಕುಮಾರ್ ಬಂಗಾರಪ್ಪ, ಅದೇ ರೀತಿ ಮೆಸ್ಕಾಂನ ಅಧ್ಯಕ್ಷರಾದಂತಹ ಶ್ರೀಯುತ ಹರೀಶ್ ಕುಮಾರ್, ಮತ್ತು ಚಲನಚಿತ್ರ ಆಮೇಲೆ ನಮ್ಮ ಹರೀಶ್ ಕುಮಾರ್ ಅವರಿದ್ದಾರೆ. ಮತ್ತು ಮಾಜಿ ಸಚಿವರಾದಂತಹ ಶ್ರೀಮತಿ ಜಯಮಾಲರವರಿದ್ದಾರೆ. ಇದರ ಜೊತೆಯಲ್ಲಿ ತಾರಾ ಆಕರ್ಷಣೆಯಾಗಿ ಡಾಕ್ಟರ್ ಶಿವರಾಜ್ ಕುಮಾರ್, ಅದೇ ರೀತಿ ಶ್ರೀ ವಿಜಯ ರಾಘವೇಂದ್ರ, ಕುಮಾರಿ ಧನ್ಯ ರಾಮ್ ಕುಮಾರ್, ಶ್ರೀ ಯುವರಾಜ್ ಕುಮಾರ್, ಹಾಗೆ ಪೃಥ್ವಿ ಅಂಬರ್, ಶ್ರೀಮತಿ ಅನುಶ್ರೀ, ಇವರೆಲ್ಲ ಈ ತಾರಾ ಆಕರ್ಷಣೆಯಾಗಿ ಕೂಡ ಇಲ್ಲಿ ಬಂದಿದೆ. ಆದರೆ ನಾವು ಅದನ್ನು ಸೀಮಿತಗೊಳಿಸಿದ್ದೇವೆ. ಯಾಕಂತ ಹೇಳಿದರೆ ಒಂದು ದಿವಸಕ್ಕೆ ಈ ಒಂದು ಸ್ಪರ್ಧೆ ನಾವು ಸೀಮಿತ ಮಾಡಿದ್ರಿಂದ ಎಲ್ಲ ಇದಕ್ಕೆ ಪಂದ್ಯಗಳಿಗೆ 20 ಸಲ 20 ತಂಡಗಳಿಗೆ ಮಾತ್ರ ಅದನ್ನು ಸೀಮಿತಗೊಳಿಸಲಾಗಿದೆ. 80 ತಂಡ ಇದೆ 4 ಪಂದ್ಯಗೆ. ತಂಡ ಅದು ಅಲ್ಲಲ್ಲ 20 ಹೇಗೆ ಆಯ್ಕೆ ಅಂತ ಹೇಳಿದರೆ ಅವರು ಬಿಲ್ಲವ ಸಮಾಜದವರಾಗಿರಬೇಕು. ಎರಡನೇದಾಗಿ ಅವರು ಬಿಲ್ಲವ ಸಂಘದ ಶಿಫಾರಸಿನೊಂದಿಗೆ ಬರಬೇಕು. ಮತ್ತು ಹೌದು ಬಂದಿತ್ತು 20 ಯಾರು ಪ್ರಥಮವಾಗಿ ಅದನ್ನು ನಮಗೆ ಅಪ್ಲೈ ಮಾಡಿದರು ಅವರಿಗೆ. ಮತ್ತು ತಾಲೂಕು ಲೆವೆಲ್ನಲ್ಲಿ ಕೂಡ ಅದನ್ನು ನೋಡಿದ್ದೇವೆ. ತಾಲೂಕು ಲೆವೆಲ್ ಕೂಡ ಪ್ರಾಶಸ್ತ್ಯ ನೀಡಿದ್ದೇವೆ. ವಿದೇಶದಿಂದ ಸಿಂಗಾಪುರ್ನಿಂದ ಬರ್ತಾ ಇದ್ದಾರೆ. ಅದೇ ರೀತಿ ದುಬೈ ಮತ್ತು ನಮ್ಮ ಬಹರೇನಿಂದ ಕೂಡ ತಂಡಗಳು ಬರ್ತಾ ಇವೆ.
ಆಮೇಲೆ ಬಂತು ಬೇರೆ ಬೇರೆ ತಂಡಗಳು. ಆದರೆ ನಾವು 20ಕ್ಕಿಂತ ಜಾಸ್ತಿ ನಾವು ತಗೊಳ್ಳೋದು ಬೇಡ ಅಂತ ಉದ್ದೇಶದಿಂದ ಅದನ್ನು ಅಲ್ಲಿಗೆ ನಿಲ್ಲಿಸಿದ್ದೇವೆ. ಬ್ಯಾಂಗ್ಳೂರು, ಮೈಸೂರಿಂದ ಕೂಡ ಬೇರೆ ಬೇರೆ ತಂಡಗಳು ಬರ್ತಾ ಇವೆ. ಮತ್ತು ಪೂನಾ, ಬೊಂಬಾಯಿಯಿಂದ. ಅಖಿಲ ಭಾರತ ಬಿಲ್ಲವ ಯೂನಿಯನ್ ಇದರ ಆಶಯದಲ್ಲಿ ನಡೆಯುತ್ತಿರುವಂತಹ ಜಾಗತಿಕ ಬಿಲ್ಲವ ಕ್ರೀಡೋತ್ಸವ 2026 ಇದಕ್ಕೆ ಪೂರ್ವವಾಗಿ ಇಂದು ಇಲ್ಲಿ ನಡೆಯುತ್ತಿರುವಂಥ ಈ ಪತ್ರಿಕಾಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಅಧ್ಯಕ್ಷರು ಆಗಿರುವಂತಹ ಶ್ರೀ ನವೀನ್ ಚಂದ್ರ ಸುವರ್ಣ ಇವರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಯೂನಿಯನ್ನ ಸೆಕ್ರೆಟರಿ ಜೀವನ್ ಕುಮಾರ್ ತೊಕ್ಕೊಟ್ಟು ಇವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಕ್ರೀಡಾ ಕಾರ್ಯದರ್ಶಿ ಸದಾನಂದ್ ಪೂಜಾರಿ ಇವರಿಗೆ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಮಹಿಳಾ ಸಂಘದ ಅಧ್ಯಕ್ಷರು ಆಗಿರುವಂತಹ ಸುಮಲತಾ ಎನ್ ಸುವರ್ಣ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮುಖ್ಯವಾಗಿ ಆಗಮಿಸಿದ ಪತ್ರಿಕಾ ಮಾಧ್ಯಮದವರಿಗೆ, ದೃಶ್ಯ ಮಾಧ್ಯಮದವರಿಗೆ ಹಾಗೆ ಎಲ್ಲ ಪತ್ರಿಕಾ ಮಿತ್ರರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸುತ್ತಾ